ನಮಸ್ತೆ ಸರ್. ನಮಸ್ಕಾರ. ನೀವು ಅದೇ ಆಗ ಹೇಳಿದ ಹಾಗೆ ಒಂದು 25-30 ವರ್ಷಗಳಿಂದ ಎಂಥದ್ದು ಮನೋವಿಶ್ಲೇಷಕರಾಗಿ ನೀವು ಹಲವಾರು ವರ್ಷ ಕೆಲಸ ಮಾಡಿದ್ದೀರಿ. ಅಷ್ಟು ಮಾತ್ರ ಅಲ್ಲದೆ ಒಂದು 10-15 ವರ್ಷ ಯಕ್ಷಗಾನ ಕ್ಷೇತ್ರದಲ್ಲಿ ಕೂಡ ತಾವು ಇದು ಮಾಡಿದವರು. ಮೈಸೂರಿನಲ್ಲಿ ಒಂದು ತಾಳಮದ್ದಲೆಯಲ್ಲಿ ನಿಮ್ಮ ಒಂದು ಹನುಮಂತನಿಗೆ ನಾನು ಭಾಗವತಿಕೆಯನ್ನು ಮಾಡಿದ್ದೇನೆ ಬಹಳ ವರ್ಷದ ಹಿಂದೆ. ಆವತ್ತು ನನ್ನನ್ನು ಕೇವಲ ಆ ಒಂದು 3 ಗಂಟೆ ನೋಡಿದ ಒಂದು ಇದರಲ್ಲಿ, ಆ ಒಂದು ಬೇಸಲ್ಲಿ ನೀವೊಂದು ಮಾತು ನನಗೆ ಹೇಳಿದ್ರಿ. ಏನು ಅಂತಂದರೆ, ಏನು ಇಲ್ಲ ಎನ್ನುವುದನ್ನು ನೀವು ಕಲಿತುಕೊಳ್ಬೇಕು, ಅದು ನೀವು ಕಲಿಯದೇ ಇದ್ದರೆ ನಿಮಗೆ ಭಾರಿ ಕಷ್ಟ ಆಗ್ತದೆ ಅಂತ ನೀವು ಹೇಳಿದ್ರಿ. ಅದನ್ನು ಮೊದಲು ನನಗೆ ಅದರದ್ದು ಸೀರಿಯಸ್ನೆಸ್ ಅರ್ಥ ಆಗದೇ ಇದ್ದರೂ ಕೊನೆಗೆ ನಾನು ಪ್ರತಿಯೊಂದು ಸಂದರ್ಭದಲ್ಲೂ ಅದನ್ನು ಅಳವಡಿಸಿ ಇಲ್ಲಿ ಹೇಗೆ ಇಲ್ಲ ಹೇಳಲಿಕ್ಕೆ ಬರ್ತದ ಅಂತ ನಾನು ಪ್ರತಿಯೊಂದು ಕಡೆ ಅದನ್ನು ನೋಡಿ ಇಲ್ಲ ಅಂತ ಹೇಳದೆ ಬಹಳಷ್ಟು ಕಷ್ಟಗಳನ್ನು ಪಟ್ಟು ಇಲ್ಲ ಅಂತ ಹೇಳಿದಾಗ ನಾನು ಸುಖವನ್ನು ಪಟ್ಟದ್ದು ಇತ್ತು. ಅದೆಲ್ಲ ಅನುಭವಗಳಿಂದ ಆ ನಂತರ ನನಗೆ ಬಹಳಷ್ಟು ಸಾರಿ ನನಗೆ ಒಂದು ಅನಿಸಿದೆ, ಏನು ಅಂತಂದರೆ ನಿಮ್ಮ ಜೊತೆ ಒಂದು ಕೌನ್ಸಿಲಿಂಗ್ ಮಾಡಿಸ್ಕೊಳ್ಬೇಕು, ಅಂದರೆ ಎಂಥ ವೈಯಕ್ತಿಕ ಇದು ಅಂತ ಉಂಟಲ್ಲ, ಆ ರೀತಿ ಹೆಚ್ಚಿನ ಒಂದು ಇದು ಪಡ್ಕೊಳ್ಬೇಕು ಅಂತ ಇತ್ತು. ಆಮೇಲೆ ಬೇರೆ ಬೇರೆ ಕಾರಣಗಳಿಂದ ಅದು ಸಾಧ್ಯ ಆಗಲಿಲ್ಲ. ಈಗ ನಾವು ಮುಖ್ಯವಾಗಿ ಈ ಮನೋವಿಶ್ಲೇಷಣೆ ಅಥವಾ ಏನು ಇದು ಹೇಳ್ತೇವೆ, ಅದು ಏನದು, ಅದರ ಉದ್ದೇಶ ಏನು, ಅದರ ಅರ್ಥ ಎಂಥದ್ದು? ಈಗ ನೀವು ಆರಂಭದಲ್ಲಿ ಹೇಳಿದ ಇಲ್ಲ ಅಂತ ಹೇಳಲಿಕ್ಕೆ ಕಲಿಬೇಕು ಅಂತ. ಹೌದು, ಅಂದ್ರೆ ಎಲ್ಲದಕ್ಕೂ ಇಲ್ಲ ಅಂತ ಹೇಳಬೇಕು ಅಂತ ಅರ್ಥ ಅಲ್ಲ. ಹೌದು, ಕರೆಕ್ಟ್. ಈಗ ಡೋಂಟ್ ಸೇ ಎಸ್ ವೆನ್ ಯು ವಾಂಟ್ ಟು ಸೇ ನೋ. ಕರೆಕ್ಟ್. ಎಲ್ಲಿ ನೀವು ಇಲ್ಲ ಅಂತ ಹೇಳಬೇಕಾಗಿತ್ತೋ ಅಲ್ಲಿ ಆಯ್ತು ಅಂತ ಒಪ್ಪಿಕೊಳ್ಳೋದ್ರಿಂದ ಆ ಕೆಲಸದ ಕೊನೆಯಲ್ಲಿ ದುಃಖ ಅನುಭವಿಸ್ತೀರಾದ್ರೆ, ಈಗ ಸಮಸ್ಯೆ ಇರೋದು ಹಾಗೆ, ಯಾರಿಗೊಬ್ಬರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಹೋಗ್ತೀರಿ, ಕರೆಕ್ಟ್, ಹೆಲ್ಪ್ ಮಾಡಿ ಅದರ ಕೊನೆಯಲ್ಲಿ ಸುಖವೇ ಅನುಭವಿಸೋದಿದ್ರೆ, ತೃಪ್ತಿ ಅನುಭವಿಸೋದಿದ್ರೆ, ನೀವು ಇಲ್ಲ ಅಂತ ಹೇಳಲಿಲ್ಲ, ಮಾಡಿ ಮುಗಿಸಿದ್ದೀರಿ, ರಿಲ್ಯಾಕ್ಸ್ ಆಗಿದ್ದೀರಿ, ಕರೆಕ್ಟ್. ಆದರೆ ನಾವು ಯಾವುದೋ ಕಾರಣದಿಂದ ಆಯ್ತು ಅಂತ ಹೇಳೋದು, ಮತ್ತೆ ಅದಕ್ಕಾಗಿ ಒದ್ದಾಡೋದು, ಮತ್ತೆ ಆ ಕೆಲಸ ಮುಗಿದ ಮೇಲೆ ಅಯ್ಯೋ ತುಂಬಾ ಕಷ್ಟ ಆಯ್ತು, ಛೇ ಯಾಕಾದ್ರೂ ಒಪ್ಕೊಂಡೋ ಅಂತ ಯೋಚಿಸೋದು, ಇದು ಸಮಸ್ಯೆ. ಕರೆಕ್ಟ್. ಇಂಥ ಸಂದರ್ಭದಲ್ಲಿ ನೋ ಅಂತ ಹೇಳಬೇಕು. ಕರೆಕ್ಟ್. ಹೇಳಲಿಕ್ಕೆ ನಾವು ಕಲಿಬೇಕು ಅಂತ. ಹಾಗಾದ್ರೆ ನಾವು ಎಸ್ ಅಂತ ಯಾಕೆ ಹೇಳ್ತೇವೆ? ಎಸ್ ಅಂತ ನಮಗೆ ಹೇಳಿಕೊಟ್ಟಿದ್ದಾರೆ. ಯಾರು ಹೇಳಿಕೊಟ್ಟದ್ದು? ನಮ್ಮ ಬಾಲ್ಯದಲ್ಲಿ. ಕರೆಕ್ಟ್. ನಮ್ಮ ತಂದೆ ತಾಯಿ ಗುರುಗಳು ಹಿರಿಯರು ಎಲ್ಲ ಏನ್ ಹೇಳಿದ್ದಾರೆ ಅಂದ್ರೆ, ಓ ಇಲ್ಲ ಅಂತ ಹೇಳ್ಬಾರ್ದು, ಅವ್ರು ದೊಡ್ಡವರಲ್ವಾ, ಅವ್ರು ಕೇಳುವಾಗ ಅಂತ ಹೇಳ್ತಾರೆ. ಅಥವಾ ಒಂದೇನಾದ್ರು ತಿಂಡಿ ಕೈಯಲ್ಲಿದ್ರೆ, ಈಗ ನೀವು ನೋಡಿ ಒಂದು ಮಗು ಅದರ ಕೈಯಲ್ಲಿ ತಿಂಡಿ ಇದ್ರೆ ಪಕ್ಕದ ಮನೆಯ ಮಗು ಬಂದಾಗ ಕೊಡು ಅಂದ್ರೆ ಕೊಡ್ಲಿಕ್ಕೆ ಒಪ್ಪುದಿಲ್ಲ. ಕರೆಕ್ಟ್. ಅದು ಮಗು ತನ್ನ ನನಗೆ ಕಳೆದು ಹೋಗ್ತದಲ್ಲ ಅಂತ ಮಗುವಿಗೆ ಅನಿಸ್ಬೋದು. ಕರೆಕ್ಟ್. ಅದೇ ಮಗುವಿಗೆ ಮನೆಯವರೆಲ್ಲ ಸೇರಿ ಹೇಳ್ತಾರೆ, ಜಾಣ ಅವನು ಕೊಡ್ತಾನೆ, ಒಳ್ಳೆ ಹುಡುಗ ಅಲ್ಲ ಮಗ, ಕೊಡ್ ನೋಡುವ ಅಂತ ಹೇಳ್ತಾರೆ. ಆಗ ಈ ಮಗು ಕೊಡುವುದನ್ನ ಅಭ್ಯಾಸ ಮಾಡ್ತದೆ. ಯಾರಿಗೆ ಬೇಕಾಗಿ? ಬೇರೆಯವರಿಗೆ ಬೇಕಾಗಿ. ಇವತ್ತಾಗಿರುವುದು ಅದೇ, ಬೇರೆಯವರಿಗೆ ಬೇಕಾಗಿ ಆಯ್ತು ಅಂತ ಹೇಳುವುದನ್ನ ಒಪ್ಪಿಕೊಂಡು ನಮಗಾಗಿ ನಾವು ದುಃಖ ಪಡುವುದಾದ್ರೆ ಅದಕ್ಕೆ ಕಾರಣ ಯಾರು ಅಂತ. ಕರೆಕ್ಟ್. ನಾವೇ ಕಾರಣ ಆಗ್ತೇವೆ ನೋಡಿ. ಆದ್ರೆ ನಾವೇ ಕಾರಣ ಆಗ್ತಾ ಇದ್ದೇವೆ ಅಂತ ನಮ್ಗೆ ಗೊತ್ತಿಲ್ವಲ್ಲ, ಅದು ದೊಡ್ಡ ಸಮಸ್ಯೆ. ಅದು ನಮ್ಮ ಅರಿವು ಅಥವಾ ಅವೇರ್ನೆಸ್ ಅಥವಾ ಪ್ರಜ್ಞೆ ಒಳಗೆ ಬರುವುದಿಲ್ಲಲ್ಲ. ಹೌದು. ಹಾಗಾದ್ರೆ ಅದನ್ನ ನಾವು ಅಭ್ಯಾಸ ಮಾಡಬೇಕು. ಹೌದು, ಕರೆಕ್ಟ್. ಅಭ್ಯಾಸ ಮಾಡಲೇಬೇಕು. ಅಭ್ಯಾಸ ಮಾಡ್ಲಿಕ್ಕೆ ಒಂದು ಶಾಸ್ತ್ರ ಇರಬೇಕು. ಆ ಶಾಸ್ತ್ರ ನನಗೆ 10-20 ವರ್ಷ ಅಧ್ಯಯನ ಮಾಡ್ತಾ 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 ಇನ್ನೂ ಗೊತ್ತಾಗಲಿಲ್ಲ ಅಂತ ಹೇಳುವಾಗಿರಬಾರ್ದು.
ಯಾಕಂದ್ರೆ ನಾವಿರುವ ಕಾಲಘಟ್ಟ ದಶಕಗಳಷ್ಟು ಕಾಯುವಂಥದ್ದೇನೂ ಅಲ್ಲ. ಹೌದು, ಕರೆಕ್ಟ್. ಫಲ ಸಿಕ್ಬೇಕು. ಇದಕ್ಕೆ ಏನು ದಾರಿ ಅಂತ. ಹಾಗಾಗಿ ಮನೋವಿಶ್ಲೇಷಣೆ ಅನ್ನೋದನ್ನ ಸಿಗ್ಮಂಡ್ ಫ್ರಾಯ್ಡ್ ಪ್ರಾರಂಭ ಮಾಡಿದ. ಅವ ಮನೋವಿಜ್ಞಾನದ ಮೂಲ ಪುರುಷ ಅಂತ ಹೇಳ್ಬೋದು. ಪರವಾಗಿಲ್ಲ, ಹೇಳುವುದು. ನಿಲ್ಸಿ ನೋಡಿ.